NCC ಅಂದರೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್. ಇದು ಭಾರತ ಸರ್ಕಾರದ ಅಡಿಯಲ್ಲಿ ಬರುವ ರಕ್ಷಣಾ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಅತಿ ದೊಡ್ಡ ಯುವ ಸಂಘಟನೆ. ಇದು ಕೇವಲ ಮಿಲಿಟರಿ ತರಬೇತಿ ಅಲ್ಲ, ಇದು ದೇಶದ ಯುವಕರಲ್ಲಿ ಶಿಸ್ತು, ನಾಯಕತ್ವ ಗುಣ ಮತ್ತು ದೇಶಭಕ್ತಿಯನ್ನು ಮೂಡಿಸುವ ಒಂದು ಮಹಾಸಂಸ್ಥೆ. ಭಾರತದ ಯುವ ಪಡೆಗಳ ಮಹತ್ವವನ್ನು ತೋರಿಸುವ ದೇಶಪ್ರೇಮ, ಶಿಸ್ತು, ನಾಯಕತ್ವ ಗುಣ ಬೆಳೆಸುವುದು ಇದರ ಮುಖ್ಯ ಉದ್ದೇಶ. ಭಾರತದ ಯುವಕರನ್ನು ದೇಶದ ಭವಿಷ್ಯಕ್ಕಾಗಿ ಉತ್ತಮ ನಾಗರಿಕರನ್ನಾಗಿ ರೂಪಿಸುವ ಶಕ್ತಿ. ಇದು ಕೇವಲ ವ್ಯಕ್ತಿತ್ವ ನಿರ್ಮಾಣಕ್ಕೆ ಮಾತ್ರವಲ್ಲ, ದೇಶದ ಭದ್ರತೆಗೂ ಯುವಕರನ್ನು ಸಿದ್ಧಗೊಳಿಸುತ್ತದೆ. ಏಕತೆ ಮತ್ತು ಶಿಸ್ತು, ಯೂನಿಟಿ ಆ್ಯಂಡ್ ಡಿಸಿಪ್ಲಿನ್ ಇದರ ಮುಖ್ಯ ಧ್ಯೇಯವಾಕ್ಯ. ಅಂತೆಯೇ ಇದು ರಾಷ್ಟ್ರೀಯ ಏಕತೆ ಮತ್ತು ಶಿಸ್ತಿನ ಪ್ರತೀಕ. NCC ನ್ಯಾಷನಲ್ ಕೆಡೆಟ್ ಕೋರ್ ಸ್ಟಾರ್ಟ್ ಆಗಿದ್ದು 16th April 1948 ಅದಾದಮೇಲೆ ವುಮೆನ್ NCC ಸ್ಟಾರ್ಟ್ ಆಗಿದ್ದು ಜುಲೈ 1949 ಎಲ್ಲ ಫೋರ್ಸಸ್ ಆರ್ಮಿ, ಏರ್ಫೋರ್ಸ್, ನೇವಿ ಜಾಯ್ನ್ ಆಗಿದ್ದು ಏಪ್ರಿಲ್ 1950 ಸೊ NCCಗೆ ಜಾಯ್ನ್ ಆಗಬೇಕಾಗಿ ಏನು ಪ್ರೊಸೆಸ್ ಅಂದರೆ, ಇನ್ಸ್ಟಿಟ್ಯೂಷನ್ಸಲ್ಲಿ ನಮಗೆ ಒಂದು ಅನೌನ್ಸ್ಮೆಂಟ್ ಸಿಗುತ್ತೆ, ಯಾರ್ಯಾರು NCCಯಲ್ಲಿ ಇಂಟ್ರೆಸ್ಟೆಡ್ ಇದ್ದಾರೆ ಅವರೆಲ್ಲ ಬಂದು ಸೆಲೆಕ್ಷನ್ ಪ್ರಾಸೆಸ್ಸಲ್ಲಿ ಭಾಗಗೊಳ್ಳಿ ಅಂತ. NCC ಸೆಲೆಕ್ಷನ್ ಪ್ರಾಸೆಸ್ಸಲ್ಲಿ ರಿಟನ್ ಟೆಸ್ಟ್, ಇಂಟರ್ವ್ಯೂ ಮತ್ತು ಫಿಸಿಕಲ್ ಟೆಸ್ಟ್ ಇರುತ್ತೆ. ರಿಟನ್ ಟೆಸ್ಟಲ್ಲಿ ನಮಗೆ 100 to 150 ವರ್ಡ್ಸ್ ಇದು ಎಸ್ಸೆ ಬರೆಯೋಕ್ಕಿರುತ್ತೆ. ಇಂಟರ್ವ್ಯೂ ಅಲ್ಲಿ ಅವರು ಜನರಲಿ NCC ಬಗ್ಗೆ ಆಗ್ಬೋದು ಅಥವಾ ಜನರಲ್ ನಾಲೆಡ್ಜ್ ಕ್ವೆಶನ್ಸ್ ಅಥವಾ ನಮ್ಮದು ಯಾವುದಾದ್ರೂ ಇಂಡಿಯಾ ರಿಲೇಟೆಡ್ ನ್ಯಾಷನಲ್ ಕ್ವೆಶನ್ಸ್ ಕೇಳ್ತಾರೆ. ಅದಾದಮೇಲೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟಲ್ಲಿ ಯೂಶ್ವಲಿ ರನ್ನಿಂಗ್ ಅಥವಾ ಜಾಗಿಂಗ್ ಏನಾದರೂ ನಿಮ್ಮ ಫಿಸಿಕಲ್ ಸ್ಟ್ರೆಂತ್ ನೋಡೋಕ್ಕೆ ಅವರು ಕೆಡೆಟ್ಸ್ 3 ಪಡೆಗಳಲ್ಲಿ ಜಾಯ್ನ್ ಆಗ್ಬೋದು. ಒಂದು ಏರ್ಫೋರ್ಸ್, ಒಂದು ಆರ್ಮಿ ಮತ್ತು ನೇವಿ. ಎಲ್ಲ ಇನ್ಸ್ಟಿಟ್ಯೂಷನ್ಸಲ್ಲಿ NCC ಅಂತ ಒಂದು ಯೂನಿಟಿಂದ ನಮಗೆ ಸಿಕ್ಕಿರುತ್ತೆ ಪರ್ಮಿಷನ್ NCC ಎನ್ರೋಲ್ ಮಾಡೋಕ್ಕೆ. ಯೂನಿಟ್ NCCನ ಎನ್ರೋಲ್ ಮಾಡ್ಕೊಂಡಿರುತ್ತೆ. ಅದಾದಮೇಲೆ ಮಕ್ಕಳು ಇಂಟ್ರೆಸ್ಟೆಡ್ ಇರೋರು ಆ ವೇಕೆನ್ಸೀಸಲ್ಲಿ ಎನ್ರೋಲ್ ಆಗ್ಬೋದು. ಈಗ ನೇವಿಯಲ್ಲಿ 50 ಅಥವಾ ಏರ್ಫೋರ್ಸಲ್ಲಿ 100, ಆಮೇಲೆ ಆರ್ಮಿಯಲ್ಲಿ 50, ಹಾಗೆ ಇನ್ಸ್ಟಿಟ್ಯೂಷನ್ ಒಂದು ವೇಕೆನ್ಸೀಸ್ ಯೂನಿಟಿಂದ ತೊಗೊಂಡಿರುತ್ತೆ. ಆ ವೇಕೆನ್ಸೀಸ್ನ ಫುಲ್ಫಿಲ್ ಮಾಡೋಕ್ಕೆ ಕೆಡೆಟ್ಸ್ ಎನ್ರೋಲ್ ಆಗ್ತಾರೆ. ಮೋಟೋ NCCದು ಯೂನಿಟಿ ಆ್ಯಂಡ್ ಡಿಸಿಪ್ಲಿನ್. ಅದನ್ನು ಮಕ್ಕಳಲ್ಲಿ ಇನ್ಕಲ್ಕೇಟ್ ಮಾಡೋಕ್ಕೋಸ್ಕರ NCCನ ನಡೆಸ್ತಾರೆ. ಕೆಡೆಟ್ಸ್ ಆರ್ಮ್ ಫೋರ್ಸಸಲ್ಲಿ ಜಾಯಿನ್ ಆಗೋಕ್ಕೋಸ್ಕರ ಅವರಿಗೊಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಅವರಿಗೊಂದು ಎಕ್ಸ್ಪೋಜರ್ ಸಿಗುತ್ತೆ, ಹೇಗೆ ಇರ್ಬೋದು ಆರ್ಮ್ ಫೋರ್ಸಸ್ ಅಥವಾ ಏರ್ಫೋರ್ಸ್ ಅಥವಾ ನೇವಿಯಲ್ಲಿ. ಇದು ಯಾವುದ್ರಲ್ಲೂ ಅವರಿಗೆ ಜಾಯಿನ್ ಆಗೋಕ್ಕಾಗದೇ ಇದ್ದರೆ ಅಥವಾ ಸೆಲೆಕ್ಷನ್ ಆಗದೇ ಇದ್ದರೆ ಅವರು ಒಂದು ಬೆಟರ್ ಸಿಟಿಸನ್ ಆಗೋಕ್ಕೆ NCC ತುಂಬಾ ಹೆಲ್ಪ್ ಮಾಡುತ್ತೆ ಅವರ ಲೈಫಲ್ಲಿ. NCCಯಲ್ಲಿ ಒಂದು ಜೂನಿಯರ್ ವಿಂಗ್ ಮತ್ತು ಒಂದು ಸೀನಿಯರ್ ವಿಂಗ್ ಅಂತ ಇರುತ್ತೆ. ಜೂನಿಯರ್ ವಿಂಗಲ್ಲಿ ಮಕ್ಕಳು 2 ವರ್ಷ NCCನ ಕಂಪ್ಲೀಟ್ ಮಾಡ್ತಾರೆ. ಅವರು 9th ಮತ್ತು 10th ಈ JW ಅಂತ ಜೂನಿಯರ್ ವಿಂಗನ್ನು ಕಂಪ್ಲೀಟ್ ಮಾಡ್ಬೋದು. ಅವರು ಜೂನಿಯರ್ ವಿಂಗಲ್ಲಿ ಇರುವಾಗ ಬೇರೆ ಕಾಲೇಜ್ ಅಥವಾ ಸ್ಕೂಲಿಗೆ ಹೋಗಿ ಅವರು NCCಯನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅವರ ಇನ್ಸ್ಟಿಟ್ಯೂಷನ್ಸಲ್ಲಿ NCC ಇದ್ದರೆ ಮಾತ್ರ ಅವರು ಜೂನಿಯರ್ ವಿಂಗನ್ನು ಕಂಪ್ಲೀಟ್ ಮಾಡ್ಬೋದು. ಸೀನಿಯರ್ ವಿಂಗ್ ಅನ್ನುವಂಥದ್ದು 3 ವರ್ಷಗಳ ಕಾಲ ಇರುತ್ತೆ. ಅದರಲ್ಲಿ ನಮಗೆ B ಸರ್ಟಿಫಿಕೇಟ್ ಮತ್ತು C ಸರ್ಟಿಫಿಕೇಟ್ ಸಿಗುತ್ತೆ. ಅದರಲ್ಲಿ ನೀವು ಬೇಕಾದರೆ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಅಥವಾ ನೀವು ಓದ್ತಿರೋ ಇನ್ಸ್ಟಿಟ್ಯೂಷನ್ಸಲ್ಲಿ NCC ಇಲ್ಲದ ಕಾರಣ ಬೇರೆ ಇನ್ಸ್ಟಿಟ್ಯೂಷನಲ್ಲಿ ಓಪನ್ ವೇಕೆನ್ಸಿ ಥ್ರೂ ನೀವು ನಿಮ್ಮ NCCಯನ್ನು ಕಂಪ್ಲೀಟ್ ಮಾಡ್ಬೋದು. ಜೂನಿಯರ್ ಮತ್ತು ಸೀನಿಯರ್ ವಿಂಗಲ್ಲಿ ಹುಡುಗರು ಮತ್ತು ಹುಡುಗಿಯರು ಇಬ್ಬರು ಜಾಯ್ನ್ ಆಗ್ಬೋದು. JW ಅಂದರೆ ಜೂನಿಯರ್ ವಿಂಗ್, JD ಅಂದರೆ ಜೂನಿಯರ್ ಡಿವಿಷನ್. ಜೂನಿಯರ್ ವಿಂಗ್ ಅಂತ ಹೇಳಿದರೆ ಹುಡುಗಿಯರು ಮಾಡುವಂಥದ್ದು, ಅವರಿಗೆ ಕರೆಯುವಂಥದ್ದು. JD ಹೇಳಿದರೆ ಜೂನಿಯರ್ ಡಿವಿಷನ್ ಅನ್ನುವಂಥದ್ದು, ಅದು ಹುಡುಗರು ಜಾಯ್ನ್ ಆಗುವಂಥದ್ದು. SD SW ಕೂಡ ಉಂಟು. ಸೀನಿಯರ್ ವಿಂಗಲ್ಲಿ ನಾವು SD SW ಅಂತ ಕರಿತೇವೆ. ಸೀನಿಯರ್ ವಿಂಗ್ ಮತ್ತು ಸೀನಿಯರ್ ಡಿವಿಷನ್. ಒಮ್ಮೆ ಒಂದು NCC ಕೆಡೆಟ್ ಎನ್ರೋಲ್ ಆದಮೇಲೆ ಅವರಿಗೆ ಇನ್ಸ್ಟಿಟ್ಯೂಷನಲ್ ಟ್ರೈನಿಂಗ್ ಅಂತ ಇರುತ್ತೆ. ಅದಾದಮೇಲೆ ಕ್ಯಾಂಪ್ಗಳಿರ್ತವೆ. ಫಸ್ಟ್ ಅವರದ್ದು ನಾರ್ಮಲ್ ಟ್ರೈನಿಂಗ್ ಏನಿರುತ್ತೆ ಅಂದರೆ ಅವರಿಗೆ ಡ್ರಿಲ್ ಮಾಡಿಸ್ತಾರೆ, ಫೈರಿಂಗ್ ಮಾಡಿಸ್ತಾರೆ, ಅವರಿಗೆ PI ಸ್ಟಾಫ್ಗಳು ಅಥವಾ ಯಾರಾದರೂ ಇನ್ಸ್ಟ್ರಕ್ಟರ್ ಅಥವಾ ANOಗಳು ಹೋಗಿ ಅವರಿಗೆ ಟೀಚ್ ಮಾಡ್ತಾರೆ. ಅದಾದಮೇಲೆ ಕ್ಯಾಂಪ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ B ಸರ್ಟಿಫಿಕೇಟ್ ಅಥವಾ C ಸರ್ಟಿಫಿಕೇಟ್ ಬರೆಯೋಕ್ಕೆ ಕ್ಯಾಂಪ್ ಮಾಡಲೇಬೇಕು. B ಸರ್ಟಿಫಿಕೇಟಿಗೆ 1 ಕ್ಯಾಂಪ್ ಕಂಪಲ್ಸರಿ.
ಸಿ ಸರ್ಟಿಫಿಕೇಟಿಗೆ 2 ಕ್ಯಾಂಪ್ಸ್ ಮಾಡಲೇಬೇಕು. ಕ್ಯಾಂಪಲ್ಲಿ ನಮ್ಮದು ಡೈಲಿ ರೊಟೀನ್ ಹೇಗಿರುತ್ತೆ ಅಂದರೆ, ಬೆಳಿಗ್ಗೆಯಿಂದ ನಮಗೆ ಪಿ ಟಿ ಇರುತ್ತೆ, ಬೆಳಿಗ್ಗೆದು ಜಾಗಿಂಗ್ ರನ್ನಿಂಗ್ ಇರುತ್ತೆ. ಅದಾದಮೇಲೆ ನಮಗೆ ಕ್ಲಾಸಸ್ ಇರುತ್ತೆ, ಸ್ಪೆಷಲ್ ಸಬ್ಜೆಕ್ಟ್ ಮತ್ತು ಕಾಮನ್ ಸಬ್ಜೆಕ್ಟ್. ಅದರ ಕ್ಲಾಸಸ್ ಆದಮೇಲೆ ಡ್ರಿಲ್ ಇರುತ್ತೆ. ಅದಾದಮೇಲೆ ಫೈರಿಂಗ್ ಪ್ರಾಕ್ಟೀಸ್ಗಳನ್ನು ಕೊಡ್ತಾರೆ. ನಮಗೆ 5 ರೌಂಡ್ಸ್ ಅಥವಾ 10 ರೌಂಡ್ಸ್ ಬುಲೆಟ್ಸ ಕೊಡ್ತಾರೆ. ಆ್ಯಕ್ಚುಯಲ್ ಫೈರಿಂಗ್ಸ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಕೆಡೆಟ್ಸ್ಗಳು. ಏರ್ ವಿಂಗ್ ಅವರಿದ್ದರೆ ಅವರಿಗೆ ಏರೋ ಮಾಡಲಿಂಗ್ ಕೂಡ ಇರ್ತದೆ. ಏರ್ಕ್ರಾಫ್ಟ್ ಹೇಗೆ ನಾವು ಬಿಲ್ಡ್ ಮಾಡ್ತೀವಿ ಅದು ಕೂಡ ಹೇಳಿಕೊಡ್ತಾರೆ. ಮತ್ತು ನಾವು ಹ್ಯಾಂಗರ್ ಅಂತ ಒಂದು ಇರುತ್ತೆ ಏರ್ ವಿಂಗಲ್ಲಿ. ಏರ್ಫೋರ್ಸ್ ಮಕ್ಕಳಿಗೆ ಕೆಡೆಟ್ಸಿಗೆ ಯೂಶ್ವಲಿ ಅವರಿಗೆ ಹ್ಯಾಂಗರಿಗೆ ಕರ್ಕೊಂಡು ಹೋಗಿ ಪ್ರಾಪರ್ ಏರ್ಕ್ರಾಫ್ಟ್ ಏನಿರುತ್ತೆ, ವೈರಸ್ SW-80 ಅಂತಾರೆ ಅದಕ್ಕೆ, NCCದು ಏರ್ಕ್ರಾಫ್ಟ್ ಹೆಸರದು. ಅದನ್ನು ತೋರಿಸಿ ಅದರ ಪಾರ್ಟ್ಸ್ ಬಗ್ಗೆ ಹೇಳಿಕೊಡ್ತಾರೆ. ಯೂಶ್ವಲಿ ಯಾರಿಗೂ ಎಂಟ್ರಿ ಇರಲ್ಲ, ಕೆಡೆಟ್ಸಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಏರ್ಕ್ರಾಫ್ಟ್ ಇಷ್ಟು ಹತ್ತಿರದಿಂದ ನೋಡೋಕ್ಕೆ. ಅದಾದಮೇಲೆ ನೀವು NCC ಕೆಡೆಟ್ ಆದರೆ ಸಿ ಸರ್ಟಿಫಿಕೇಟ್ ನಿಮಗೆ ಸಿಗಬೇಕಾದ್ರೆ ನಿಮಗೆ 2 hours ಆಫ್ ಫ್ಲೈಯಿಂಗ್ ಕೂಡ ನಿಮಗೆ ಸಿಗುತ್ತೆ. NCC ಮಕ್ಕಳಿಗೆ ಸರ್ಟಿಫಿಕೇಟ್ ಪಡೆಯೋಕೆ ATC ಅನ್ನುವಂಥದ್ದು ಒಂದು ಕಂಪಲ್ಸರಿ. ಅದೊಂದು ಕ್ಯಾಂಪ್, ಆ್ಯನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಅನ್ನುವಂಥದ್ದು. ಆ ಕ್ಯಾಂಪಲ್ಲಿ ಎಲ್ಲ ಮಕ್ಕಳು ಆ ಯೂನಿಟ್ ಅಂತ ಒಂದು ಇರುತ್ತೆ, ಆ ಯೂನಿಟಲ್ಲಿ ಅಂಡರ್ ಬರುವಂಥ ಎಲ್ಲ ಇನ್ಸ್ಟಿಟ್ಯೂಷನ್ ಮಕ್ಕಳು, ನೇವಿಯವರಿಗೆ ಸಪ್ರೇಟ್ ಕ್ಯಾಂಪ್ ಆಗುತ್ತೆ, ಏರ್ಫೋರ್ಸಿಗೆ ಸಪ್ರೇಟ್ ಕ್ಯಾಂಪ್, ಹಾಗೆ ಆರ್ಮಿಯವರಿಗೆ ಸಪ್ರೇಟ್ ಕ್ಯಾಂಪ್ ಆಗುತ್ತೆ. ಈ ಆ್ಯನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಅನ್ನುವಂಥದ್ದು ಎಲ್ಲ ಮಕ್ಕಳಿಗೆ ಕಡ್ಡಾಯ, ಅವರಿಗೆ ಸರ್ಟಿಫಿಕೇಟ್ ಎಕ್ಸಾಮ್ಸ್ ಬರಿಬೇಕಾದ್ರೆ. ಬೇರೆ ತುಂಬಾ ಕ್ಯಾಂಪ್ ಇರುತ್ತೆ, ವಾಯು ಸೈನಿಕ್ ಕ್ಯಾಂಪ್, ತಲ ಸೈನಿಕ್ ಕ್ಯಾಂಪ್ ಮತ್ತು ನವ ಸೈನಿಕ್ ಕ್ಯಾಂಪ್. ಇವೆಲ್ಲ ಆಲ್ ಇಂಡಿಯಾ ಕ್ಯಾಂಪ್ಗಳು. ಇದು ಆಲ್ ಇಂಡಿಯಾ ಲೆವೆಲಲ್ಲಿ ಕಾಂಪಿಟೇಷನ್ ಲೆಕ್ಕದ ಕ್ಯಾಂಪ್ಸ್ಗಳು. ಇದರಲ್ಲಿ ಕೆಡೆಟ್ಸ್ ಹೋಗಿ ಅಥವಾ ವಿನ್ ಆಗಿ ತುಂಬ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಅದಾದಮೇಲೆ ಸೆಲ್ಫ್ ಡೆವಲಪ್ಮೆಂಟ್ ಅಥವಾ ಲೀಡರ್ಶಿಪ್ ಸ್ಕಿಲ್ಸನ್ನು ಖಂಡಿತ ಅವ್ರು ಪಡಿತಾರೆ ಈ ಕ್ಯಾಂಪ್ಸ್ಗಳಲ್ಲಿ. ಇನ್ನೊಂದು ಮೇಜರ್ ಕ್ಯಾಂಪ್ ಅಂತಂದರೆ SNIC ಅಂತ ನಾವು ಕರಿತೇವೆ, ಸ್ಪೆಷಲ್ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್. ಇದೊಂದು ನ್ಯಾಷನಲ್ ಲೆವೆಲ್ ಕ್ಯಾಂಪ್. ಇದರಲ್ಲಿ ಬೇರೆ ಎಲ್ಲ ಸ್ಟೇಟ್ಗಳು ಅವರ ಕಲ್ಚರ್ಸ್ನೂ ರೆಪ್ರೆಸೆಂಟ್ ಮಾಡ್ತಾರೆ ಈ ಕ್ಯಾಂಪಲ್ಲಿ. ಸೊ ಈ ಕ್ಯಾಂಪಲ್ಲಿ ಬೇರೆ ಎಲ್ಲ ಕಲ್ಚರ್ಸ್, ಅವರ ಡ್ಯಾನ್ಸ್ ಫಾರ್ಮ್ಸ್, ಅವರ ಸಾಂಗ್ಸ್, ಅವರದ್ದು ಎಲ್ಲ ರೀತಿಯಂಥ ಫಾರ್ಮ್ಸನ್ನು ನಾವು ನೋಡ್ಕೊಳ್ಬೋದು. ಇನ್ನೊಂದು EBSB ಅಂತ ಅನ್ನುವಂಥದ್ದು, ಅದು ಏಕ್ ಭಾರತ್ ಶ್ರೇಷ್ಠ ಭಾರತ್ ಕ್ಯಾಂಪ್. ಇದು ಸಹ ಒಂದು ನ್ಯಾಷನಲ್ ಲೆವೆಲ್ ಕ್ಯಾಂಪ್. ಇದರಲ್ಲಿ ಸಹ ಮೋಸ್ಟ್ಲಿ ಕಲ್ಚರಲ್ ಅದನ್ನೇ ತೋರಿಸ್ತಾರೆ.
ಉಪಯೋಗ ಏನಂದರೆ ತುಂಬ ರೀತಿಯಲ್ಲಿ ನಿಮಗೆ ಕಲಿಯೋಕೆ ಸಿಗುತ್ತೆ, ನಿಮಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ. ಅದಾದಮೇಲೆ ಎನ್ ಸಿ ಸಿಯಲ್ಲಿ ನಮಗೆ ಒಂದು ಅಡ್ವೆಂಚರ್ ಕ್ಯಾಂಪ್ಸ್ಗಳಂತ ಕೂಡ ಬರುತ್ತೆ, ಅದರ ವೇಕೆನ್ಸೀಸ್ ಬರುತ್ತೆ. ಅದರಲ್ಲಿ ನಿಮಗೆ ಪ್ಯಾರಾ ಬೇಸಿಕ್ ಕ್ಯಾಂಪ್ ಅಂತ ಇರುತ್ತೆ. ನಿಮಗೆ ಪ್ಯಾರಾ ಬೇಸಿಕ್ ಕ್ಯಾಂಪಲ್ಲಿ ಅಲ್ಲಿ ಡೆಲ್ಲಿಯಲ್ಲಿ, ಆಗ್ರಾದಲ್ಲಿ ಒಂದು ಪ್ಯಾರಾ ಬೇಸಿಕ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಅಲ್ಲಿ ಕರ್ಕೊಂಡು ಹೋಗಿ ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ. ನಿಮ್ಗೆ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್. ಎಲ್ಲ ವರ್ಷ ಅದು ವೇಕೆನ್ಸಿ ಬರಲ್ಲ. ಅದಾದಮೇಲೆ ಮೌಂಟೇನಿಯರಿಂಗ್ ಕ್ಯಾಂಪ್ಸ್ ಇರುತ್ತೆ. ರೀಸೆಂಟ್ಲಿ ತುಂಬ ಜನ ಡಾರ್ಜಿಲಿಂಗ್ ಹೋಗಿದ್ದರು, ಜಮ್ಮು ಅಲ್ಲಿ ಸಹ ಹೋಗಿದ್ದಾರೆ, ಅಲ್ಲಿ ಸಹ ಕ್ಯಾಂಪ್ ಮಾಡಿ ಬಂದಿದ್ದಾರೆ. ಅದಾದಮೇಲೆ ರಾಕ್ ಕ್ಲೈಂಬಿಂಗ್ ಕ್ಯಾಂಪ್, ಈಗ ಮೋಸ್ಟ್ಲಿ ಗುಜರಾತಲ್ಲಿ ರಾಕ್ ಕ್ಲೈಂಬಿಂಗ್ ಕ್ಯಾಂಪ್ ಮಾಡಿ ಬಂದಿದ್ದಾರೆ. ಸೊ ಇದೆಲ್ಲ ತುಂಬ, ನೀವು ನಾರ್ಮಲ್ ಆಗಿ ಇದ್ದರೆ, ಎನ್ ಸಿ ಸಿ ಕೆಡೆಟ್ ಇಲ್ಲದಿದ್ದರೆ, ನಾರ್ಮಲ್ ಸ್ಟೂಡೆಂಟ್ ಇದ್ದರೆ ನಿಮಗೆ ಇದೆಲ್ಲ ಎಕ್ಸ್ಪೀರಿಯನ್ಸಸ್ ಮಾಡೋಕ್ಕೆ ಸಿಗಲ್ಲ. ಎನ್ ಸಿ ಸಿ ಕೆಡೆಟ್ ಆದರೆ ಬೇರೆ ಸ್ಟೇಟಿಗೆ ಹೋಗೋಕ್ಕೆ ಸಿಗುತ್ತೆ, ಬೇರೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ತುಂಬ ಜನನ ಮೀಟ್ ಮಾಡ್ತೀರಾ, ಬೇರೆ ಸ್ಟೇಟ್ ಅವ್ರನ್ನ ಪರಿಚಯ ಮಾಡ್ಕೊಳ್ತೀರಾ, ಬೇರೆ ಸ್ಟೇಟಿಗೆ ಹೋಗಿ ಬರ್ತೀರಾ. ಅದೆಲ್ಲ ನಿಮಗೆ ಮತ್ತೆ ಮೆಮೊರೀಸ್ ಯೋಚನೆ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ತುಂಬ ಸ್ಟೋರೀಸ್ ಕೂಡ ಇರುತ್ತೆ ಹೇಳೋಕ್ಕೆ. ಆ್ಯಂಡ್ ನನಗೆ ಅನಿಸೋ ಪ್ರಕಾರ ತುಂಬ ಮೆಚ್ಯೂರ್ ಆಗ್ತೀವಿ. ಆ್ಯಂಡ್ ಹೇಗೆ ಅಡ್ಜಸ್ಟ್ ಆಗೋದು ಕ್ಯಾಂಪ್ಸಲ್ಲಿ, ಈ ಎಲ್ಲ ಕ್ಯಾಂಪಲ್ಲಿ ನಮಗೆ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ. ಕೆಲವೊಮ್ಮೆ ಊಟ ನಮಗೆ ಹಿಡಿಸದೇ ಇರೋ ಕಾರಣ ಅದರಲ್ಲಿ ಹೇಗೆ ಸರ್ವೈವ್ ಆಗಬೇಕು, ಅದನ್ನು ಹೇಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಕೂಡ ನಾವು ಕಲಿತೇವೆ. ಕೆಡೆಟ್ ಆಗಿ ನೀವು ಮುಗಿಸಿದಾಗ ಲೈಫ್ ಲಾಂಗ್ ಕೂಡ ನೀವು ಆ ಕೆಡೆಟ್ ಅನ್ನೋವಂಥದ್ದು, ಆ ಯೂನಿಟಿ ಆಗಲಿ, ಆ ಟೀಮ್ ವರ್ಕ್ ಆಗಲಿ, ಆ ಲೀಡರ್ಶಿಪ್ ಸ್ಕಿಲ್ಸ್ ಆಗಲಿ, ಅದನ್ನು ನೀವು ನಿಮ್ಮ ಲೈಫಲ್ಲಿ ಕೂಡ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ. ಅದನ್ನು ಹೇಗೆ ನೀವು ನಿಮ್ಮ ಲೈಫ್ ಸಿಚುವೇಷನ್ಸಲ್ಲಿ ಮುಂದೆ ಜಾಬ್ ಸಿಕ್ಕಿದಾಗ ಅಥವಾ ಹೈಯರ್ ಸ್ಟಡೀಸಿಗೆ ಹೋದಾಗ ನೀವು ತುಂಬಾ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀರಾ. ನೀವು ಅಲ್ಲಿ ಹೇಗೆ ಸರ್ವೈವ್ ಆಗಬೇಕು ಡಿಫ್ರೆಂಟ್ ಸಿಚುವೇಷನ್ಸಲ್ಲಿ ಅಂತ ತುಂಬಾ ಚೆನ್ನಾಗಿ ನಿಮಗೆ ಅದು ಆಲ್ರೆಡಿ ಗೊತ್ತಾಗಿರುತ್ತೆ ಈ ಕ್ಯಾಂಪನ್ನೆಲ್ಲ ಮಾಡಿ ಬಂದವರಿಗೆ. ನಾನು ಮುಂಚೆ ಹೇಳಿದಾಗೆ ಜೂನಿಯರ್ ವಿಂಗ್ ಮತ್ತು ಸೀನಿಯರ್ ವಿಂಗ್ ಇರುತ್ತೆ. ಜೂನಿಯರ್ ವಿಂಗಲ್ಲಿ ನಮಗೆ ಎ ಸರ್ಟಿಫಿಕೇಟ್ ಸಿಗುವಂಥದ್ದು, ಆಮೇಲೆ ಸೀನಿಯರ್ ವಿಂಗಲ್ಲಿ ನಮಗೆ ಬಿ ಸರ್ಟಿಫಿಕೇಟ್ ಮತ್ತು ಸಿ ಸರ್ಟಿಫಿಕೇಟ್ ಸಿಗುವಂಥದ್ದು. ಎ ಸರ್ಟಿಫಿಕೇಟ್ ಕಂಪ್ಲೀಟ್ ಮಾಡೋಕ್ಕೆ 2 ವರ್ಷದ ಟ್ರೈನಿಂಗ್ ಕಂಪಲ್ಸರಿ, ಮತ್ತು 1 ಕ್ಯಾಂಪ್ ATC ಆ್ಯನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ಕೂಡ ಕಡ್ಡಾಯ. ಸೀನಿಯರ್ ವಿಂಗಲ್ಲಿ ನಮಗೆ ಬಿ ಸರ್ಟಿಫಿಕೇಟ್ ಮತ್ತು ಸಿ ಸರ್ಟಿಫಿಕೇಟ್ ಸಿಗುವಂಥದ್ದು. ಬಿ ಸರ್ಟಿಫಿಕೇಟಿಗೆ 2 ಇಯರ್ಸ್ ಆಫ್ ಟ್ರೈನಿಂಗ್, ಸಿ ಸರ್ಟಿಫಿಕೇಟಿಗೆ 3 ವರ್ಷದ ಟ್ರೈನಿಂಗ್, ಬಿ ಸರ್ಟಿಫಿಕೇಟಿಗೆ 1 ಕ್ಯಾಂಪ್ ಕಂಪಲ್ಸರಿ, ಆಮೇಲೆ ಸಿ ಸರ್ಟಿಫಿಕೇಟಿಗೆ 2 ATC ಕ್ಯಾಂಪ್ ಕಂಪಲ್ಸರಿ. ಕೆಲವೊಮ್ಮೆ ಕೆಡೆಟ್ಸಿಗೆ ಕ್ಯಾಂಪ್ ATC ಅನ್ನು ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಆವಾಗ ನಾವು CATC ಅನ್ನುವಂಥದ್ದೊಂದು ಕಂಪ್ಲೀಟ್ ಮಾಡಿದರೆ ಕೂಡ ನಡೆಯುತ್ತೆ. CATC ಹೇಳಿದರೆ ಕಂಬೈನ್ಡ್ ಆ್ಯನ್ಯುವಲ್ ಟ್ರೈನಿಂಗ್ ಕ್ಯಾಂಪ್. ಈ ಕ್ಯಾಂಪಲ್ಲಿ ಎಲ್ಲ ಥರದ ಮಕ್ಕಳು ಬರ್ತಾರೆ, ಏರ್ಫೋರ್ಸ್ ಅವರು, ನೇವಿ ಮತ್ತು ಆರ್ಮಿ ಅವರು ಕೂಡ ಬಂದಿರ್ತಾರೆ. ಸೊ ಈ ಕ್ಯಾಂಪ್ ಮಾಡಿದರೂ ಕೂಡ ನಾವು ಸರ್ಟಿಫಿಕೇಟ್ ಎಕ್ಸಾಮನ್ನು ಕೊಡ್ಬೋದು. ನಾವು NCC ಸಿ ಸರ್ಟಿಫಿಕೇಟ್ ಸಿಕ್ಕ ಮೇಲೆ ನಮಗೆ ಎಲ್ಲ ವಿಭಾಗದಲ್ಲಿ ಪ್ರಿಫರೆನ್ಸ್ ಅನ್ನುವಂಥದ್ದೊಂದು ಸಿಗುತ್ತೆ. ಈಗ NCC ಸಿ ಸರ್ಟಿಫಿಕೇಟ್ ಸಿಕ್ಕಿದ್ರೆ ನಮಗೆ ಸ್ಪೆಷಲ್ ಎಂಟ್ರಿ ಅನ್ನುವಂಥದ್ದೊಂದಿದೆ ಆರ್ಮಿಯಲ್ಲಿ. ಅದರಲ್ಲಿ ನಮಗೆ ರಿಟನ್ ಎಕ್ಸಾಮ್ ಬರೀಲಿಕ್ಕಿಲ್ಲ, ನಮಗೆ ಸೀದಾ SSBಗೆ ಕಾಲ್ ಬರುತ್ತೆ. ನಾವು NCC ಸಿ ಸರ್ಟಿಫಿಕೇಟಲ್ಲಿ A ಗ್ರೇಡ್ ಅಥವಾ B ಗ್ರೇಡನ್ನು ಪಡ್ಕೊಂಡಿದ್ರೆ. ಸಿ ಸರ್ಟಿಫಿಕೇಟ್ ಸಿಕ್ಕರೆ ನಾವು GCI ಆಗಿ ಸಹ ಕೆಲಸ ಮಾಡ್ಬೋದು, ಗರ್ಲ್ ಕೆಡೆಟ್ ಇನ್ಸ್ಟ್ರಕ್ಟರ್. ಈಗ ನಾನು ಅದರಲ್ಲಿ ಕೆಲಸ ಮಾಡ್ತಿರೋದು ಯೂನಿಟಲ್ಲಿ, 6 ಕರ್ನಾಟಕ ಏರ್ ಸ್ಕ್ವಾಡ್ರನಲ್ಲಿ ನಾನು GCI ಆಗಿ ಕೆಲಸ ಮಾಡ್ತಿದ್ದೇನೆ, ನನ್ನ ಸಿ ಸರ್ಟಿಫಿಕೇಟಲ್ಲಿ A ಗ್ರೇಡ್ ಇರುವ ಕಾರಣ. ಅದಾದಮೇಲೆ ನೀವು ಪ್ಯಾರಾಮಿಲಿಟ್ರಿ ಫೋರ್ಸಸಲ್ಲಿ ಕೂಡ ನಿಮಗೆ ಪ್ರಿಫರೆನ್ಸ್ ಸಿಗುತ್ತೆ. BSF ಆಗ್ಬೋದು, CRPF ಆಗಿರ್ಬೋದು, ಅದರಲ್ಲೆಲ್ಲ ನಿಮಗೆ ಚಾನ್ಸಸ್ ಇರುತ್ತೆ. ಆಮೇಲೆ ಸ್ಟೇಟ್ ಪೊಲೀಸ್ ಸರ್ವಿಸಲ್ಲಿ ಕೂಡ ನಿಮಗೆ ಪ್ರಿಫರೆನ್ಸ್ ಇರುತ್ತೆ. ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಕೂಡ ಅಲಾಟ್ ಮಾಡ್ತಾರೆ. ಕೆಲವೊಂದು ಕಡೆ ಎಕ್ಸ್ಟ್ರಾ ಮಾರ್ಕ್ಸ್ ಅಲಾಟ್ ಮಾಡಿದರೆ ತುಂಬಾ ಡಿಫ್ರೆನ್ಸ್ ಆಗುತ್ತೆ. 1-2 ಮಾರ್ಕಲ್ಲಿ ನೀವು ಮೇ ಬಿ ಸೆಲೆಕ್ಷನ್ ನಿಂತಿರುತ್ತೆ. ಸೊ ಈ ಎಕ್ಸ್ಟ್ರಾ ಮಾರ್ಕ್ಸ್ ಸಿಕ್ಕಿದ ಕಾರಣ ನೀವು ಪ್ರಾಪರ್ ಜಾಬ್ ಸಿಗುವಂಥದ್ದು ಕೂಡ ಉಂಟು. ಅದಾದಮೇಲೆ ನಿಮಗೆ ಕಾಲೇಜಸ್ ಆಗಲಿ, ಹೈಯರ್ ಸ್ಟಡೀಸ್, ಈಗ PU ಅಲ್ಲಿ ನೀವು NCCಯನ್ನು ಮಾಡಿದರೆ ನಿಮಗೆ ಕಾಲೇಜ್ ಹೋಗುವಾಗ ಅಪ್ಲೈ ಮಾಡುವಾಗ ನಿಮಗೆ ಪ್ರಿಫರೆನ್ಸ್ ಸಿಗುತ್ತೆ. ಈಗ ನೀವು RD ಕ್ಯಾಂಪ್ ಅಥವಾ VSC ಕ್ಯಾಂಪನ್ನು ಮುಗಿಸಿದರೆ, ಯಾವುದೇ ನ್ಯಾಷನಲ್ ಕ್ಯಾಂಪನ್ನು ಮುಗಿಸಿದರೆ ನಿಮಗೆ ಪ್ರಿಫರೆನ್ಸ್ ಸಿಗುವಂಥದ್ದು. ನಿಮಗೆ ರ್ಯಾಂಕ್ ಎಷ್ಟೇ ಇದ್ದರೂ ಕೂಡ ಮೇಜರ್ಲಿ ನಿಮಗೆ ಅದರಲ್ಲಿ ಪ್ರಿಫರೆನ್ಸ್ ಸಿಗುವಂಥದ್ದು. ಬರೀ ರ್ಯಾಂಕ್ ಬೇಸಿಸ್ ಮೇಲೆ ನಿಮ್ಮನ್ನು ನೋಡಲ್ಲ. ನೀವು NCC ಕೆಡೆಟ್ ಆಗಿರಲಿ ಅಥವಾ ಸರ್ಟಿಫಿಕೇಟ್ ಇದ್ದರೆ, ಈ ಕ್ಯಾಂಪ್ಗಳನ್ನು ಮುಗಿಸಿದರೆ ಜಾಸ್ತಿ ಪ್ರಿಫರೆನ್ಸ್ ಸಿಗುವಂಥದ್ದು. ಆಗ ನಿಮ್ಮ ಡ್ರೀಮ್ ಕಾಲೇಜನ್ನು ನೀವು ಪಡ್ಕೊಳ್ಬೋದು. ಇದರ ಬೆನಿಫಿಟನ್ನು ಜಾಸ್ತಿ ಮೆಡಿಕಲ್ ಸ್ಟೂಡೆಂಟ್ ಮತ್ತು ಇಂಜಿನಿಯರ್ ಸ್ಟೂಡೆಂಟ್ಸ್ ಅವರ ಡ್ರೀಮ್ ಕಾಲೇಜನ್ನು ಪಡ್ಕೊಳ್ಳೋಕ್ಕೆ ಉಪಯೋಗ ಮಾಡ್ಕೊಳ್ತಾರೆ.
NCC ಅಂದರೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್. ಇದು ಭಾರತ ಸರ್ಕಾರದ ಅಡಿಯಲ್ಲಿ ಬರುವ ರಕ್ಷಣಾ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಅತಿ ದೊಡ್ಡ ಯುವ ಸಂಘಟನೆ. ಇದು ಕೇವಲ ಮಿಲಿಟರಿ ತರಬೇತಿ ಅಲ್ಲ, ಇದು ದೇಶದ ಯುವಕರಲ್ಲಿ ಶಿಸ್ತು, ನಾಯಕತ್ವ ಗುಣ ಮತ್ತು ದೇಶಭಕ್ತಿಯನ್ನು ಮೂಡಿಸುವ ಒಂದು ಮಹಾಸಂಸ್ಥೆ. ಭಾರತದ ಯುವ ಪಡೆಗಳ ಮಹತ್ವವನ್ನು ತೋರಿಸುವ ದೇಶಪ್ರೇಮ, ಶಿಸ್ತು, ನಾಯಕತ್ವ ಗುಣ ಬೆಳೆಸುವುದು ಇದರ ಮುಖ್ಯ ಉದ್ದೇಶ. ಭಾರತದ ಯುವಕರನ್ನು ದೇಶದ ಭವಿಷ್ಯಕ್ಕಾಗಿ ಉತ್ತಮ ನಾಗರಿಕರನ್ನಾಗಿ ರೂಪಿಸುವ ಶಕ್ತಿ. ಇದು ಕೇವಲ ವ್ಯಕ್ತಿತ್ವ ನಿರ್ಮಾಣಕ್ಕೆ ಮಾತ್ರವಲ್ಲ, ದೇಶದ ಭದ್ರತೆಗೂ ಯುವಕರನ್ನು ಸಿದ್ಧಗೊಳಿಸುತ್ತದೆ. ಏಕತೆ ಮತ್ತು ಶಿಸ್ತು, ಯೂನಿಟಿ ಆ್ಯಂಡ್ ಡಿಸಿಪ್ಲಿನ್ ಇದರ ಮುಖ್ಯ ಧ್ಯೇಯವಾಕ್ಯ. ಅಂತೆಯೇ ಇದು ರಾಷ್ಟ್ರೀಯ ಏಕತೆ ಮತ್ತು ಶಿಸ್ತಿನ ಪ್ರತೀಕ. ರಿಪಬ್ಲಿಕ್ ಡೇ ಕ್ಯಾಂಪ್ ಇಲ್ಲಿ ನಮಗೆ ಫಸ್ಟ್ ಸ್ಕೂಲ್ ಅಥವಾ ಕಾಲೇಜ್ ಲೆವೆಲಲ್ಲಿ ಸೆಲೆಕ್ಷನ್ ಇರುತ್ತೆ. ಸ್ಕೂಲ್ ಕಾಲೇಜ್ ಲೆವೆಲ್ ಸೆಲೆಕ್ಷನ್ ಆದಮೇಲೆ ನಮಗೆ ಯೂನಿಟ್ ಲೆವೆಲ್ ಸೆಲೆಕ್ಷನ್ ಅಂತ ಇರುತ್ತೆ. ಬೇರೆ ಆರ್ಮಿಯಲ್ಲಿ ಬಟಾಲಿಯನ್ ಆಗಿರ್ಬೋದು, ಸ್ಕ್ವಾಡ್ರನ್ ಯೂನಿಟ್, ನೇವಲ್ ಯೂನಿಟ್, ಸೊ ಬೇರೆ ಬೇರೆ ರೀತಿಯಲ್ಲಿ ಅವರವರ ಕ್ಯಾಂಪ್ ಯೂನಿಟ್ ಅಂಡರಲ್ಲಿ ಸೆಲೆಕ್ಷನ್ ಇರುತ್ತೆ. ಒಮ್ಮೆ ಯೂನಿಟ್ ಸೆಲೆಕ್ಷನ್ ಆದಮೇಲೆ ವಿ ಗೋ ಟು ದ ಫಸ್ಟ್ ಕ್ಯಾಂಪ್, ಅದು IGC 1. ಈ ಕ್ಯಾಂಪಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಟ್ರೈನಿಂಗ್ಗಳಿರುತ್ತೆ, ಬೇರೆ ಬೇರೆ ಕ್ಯಾಟಗರೀಸ್ಗಳಿರುತ್ತೆ. ಡ್ರಿಲ್ ಆಗಿರ್ಬೋದು, ಕಲ್ಚರಲ್ಸ್ ಆಗಿರ್ಬೋದು, ಅಥವಾ ಬೆಸ್ಟ್ ಕೆಡೆಟ್ ಆಗಿರ್ಬೋದು, ಗಾರ್ಡ್ ಆಫ್ ಆನರ್, ಅದರ ಅಂಡರಲ್ಲಿ ಕರ್ತವ್ಯ ಪಥ, ಹಾಗೆ ಬೇರೆ ಬೇರೆ ಕ್ಯಾಟಗರೀಸ್ಗಳಿವೆ. ಈ ಎಲ್ಲ ಕ್ಯಾಟಗರಿಗೆ ನಮಗೆ ಟ್ರೈನ್ ಮಾಡ್ತಾರೆ. ಅದಾದಮೇಲೆ ಫೈನಲ್ ಡೇ ನಮಗೆ ಒಂದು ಸೆಲೆಕ್ಷನ್ ಇರುತ್ತೆ. ಈ ಕ್ಯಾಂಪಿಂದ ಸೆಲೆಕ್ಟ್ ಆದರೆ ನಾವು ನೆಕ್ಸ್ಟ್ ಕ್ಯಾಂಪ್ ಅದು IGC 2 ಅಂತ ಕ್ಯಾಂಪಿಗೆ ಹೋಗ್ತೇವೆ. ಅಲ್ಲಿ ಕೂಡ ಸೇಮ್ ಪ್ರೊಸೀಜರ್ ರಿಪೀಟ್ ಆಗುತ್ತೆ. ಸೆಲೆಕ್ಷನ್ ಆದಮೇಲೆ IGC 3. ಸೊ ಈ 3 ಕ್ಯಾಂಪ್ಗಳಲ್ಲಿ ನಾವು ಮ್ಯಾಂಗ್ಳೂರ್ ಗ್ರೂಪ್, ಬೇಸಿಕಲಿ ನಮ್ಮದು ಮ್ಯಾಂಗ್ಳೂರ್ ಗ್ರೂಪ್ ತುಂಬಾ ದೊಡ್ಡ ಗ್ರೂಪ್. ಆ ಗ್ರೂಪಲ್ಲಿ ಬೇರೆ ಬೇರೆ ಕಾಲೇಜಿಂದ ಮಕ್ಕಳು, ಸ್ಕೂಲಿಂದ ಮಕ್ಕಳು ಬಂದಿರ್ತಾರೆ. ಇವರ ಜೊತೆ ಎಲ್ಲ ಸೆಲೆಕ್ಷನ್ ಮಾಡಿ ಅದಾದಮೇಲೆ ನಮಗೆ ಫೈನಲ್ ಒಂದು ಮ್ಯಾಂಗ್ಳೂರ್ ಗ್ರೂಪ್ ಅಂತ ಒಂದು ಗ್ರೂಪ್ ಫ್ರೇಮ್ ಆಗುತ್ತೆ. ಅದು ನಾವು IGC ಅಂತ ಒಂದು ಇಂಟರ್ ಗ್ರೂಪ್ ಕಾಂಪಿಟೇಷನ್ ಅಂತಿರೋ ಒಂದು ಕ್ಯಾಂಪಿಗೆ ಹೋಗ್ತೇವೆ. ಇಂಟರ್ ಗ್ರೂಪ್ ಕಾಂಪಿಟೇಷನಲ್ಲಿ ಬೇಸಿಕಲಿ ನಮಗೆ 6 ಡಿಫ್ರೆಂಟ್ ಗ್ರೂಪ್ಸ್ ಬರುತ್ತೆ. ಮ್ಯಾಂಗ್ಳೂರ್ A ಆಗಿರ್ಬೋದು, ಬ್ಯಾಂಗ್ಳೂರ್ B ಆಗಿರ್ಬೋದು, ಬಳ್ಳಾರಿ, ಬೆಳಗಾವಿ, ಮತ್ತು ಮೈಸೂರು, ಮಂಗಳೂರು, ಹೀಗೆ 6 ಬೇರೆ ಬೇರೆ ಗ್ರೂಪ್ಗಳಿಂದ ಮಕ್ಕಳು ಬರ್ತಾರೆ. ಇಲ್ಲಿ ನಮಗೆ ಮೇಜರ್ ಕ್ಯಾಂಪ್ ಇದು ಸೆಲೆಕ್ಷನ್ ಪ್ರೊಸೀಜರಲ್ಲಿ. ಈ ಕ್ಯಾಂಪಲ್ಲಿ ಸೆಲೆಕ್ಟ್ ಆಗಬೇಕಾದ್ರೆ ಒಂದು ತುಂಬ ಅಂದರೆ ತುಂಬ ಟ್ರೈನಿಂಗ್ ಅಂಡರ್ ಗೋ ಆಗಿರಬೇಕು ನಾವು. ಯಾಕೆಂದರೆ ಈ ಕ್ಯಾಂಪಲ್ಲಿ ಸುಮಾರು ಪ್ರತಿಯೊಂದು ಗ್ರೂಪಿಂದ 100ಕ್ಕಿಂತ ಹೆಚ್ಚು ಮಕ್ಕಳು ಬರ್ತಾರೆ. ಇಲ್ಲಿ ಮೇಜರ್ ಸೆಲೆಕ್ಷನ್ ಇರುತ್ತೆ ನಮಗೆ. ಇಲ್ಲಿ ಒಂದು ಸೆಲೆಕ್ಷನ್ ಆದಮೇಲೆ ನಮಗೆ ಪ್ರಿ-RDC 1 ಅಂತ ಕ್ಯಾಂಪ್ ಬರುತ್ತೆ. 1ನಲ್ಲಿ ನಾವು ಕರ್ನಾಟಕ ಮತ್ತು ಗೋವಾ ಫೈನಲ್ ಡೈರೆಕ್ಟ್ರೇಟ್ ಗ್ರೂಪಿಗೋಸ್ಕರ ಕಾಂಪಿಟೇಷನ್ ಇರುತ್ತೆ. ಬೇರೆ ಬೇರೆ ಗ್ರೂಪಿಂದ ಮಕ್ಕಳು ಬರ್ತಾರೆ. ಇದು ಬೇಸಿಕಲಿ ಈ ಎಲ್ಲ ಕ್ಯಾಂಪ್ಗಳು ಬ್ಯಾಂಗ್ಳೂರ್ ಅಥವಾ ಮೈಸೂರಲ್ಲಿ ಜಾಸ್ತಿಯಾಗಿ ನಡೆಯುತ್ತದೆ. ಅಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಟ್ರೈನಿಂಗ್ಸ್ ಆಗಿರ್ಬೋದು, ನಮ್ಮ ಸ್ಪೆಷಲಿಟಿ, ನಮ್ಮ ಕ್ಯಾಟಗರಿ ಅಂಡರಿಗೆ ತುಂಬ ಬೇರೆ ಬೇರೆ ರೀತಿಯ ಟ್ರೈನಿಂಗ್ ಕೊಡ್ತಾರೆ. ಇಲ್ಲಿ ನಾವು ಎಲ್ಲ ಸೆಲೆಕ್ಟ್ ಆದಮೇಲೆ ಪ್ರಿ-RDC 1 ಮತ್ತು ಪ್ರಿ-RDC 2, ಪ್ರಿ-RDC 3 ಈ ಬೇರೆ ಬೇರೆ ಕ್ಯಾಂಪಲ್ಲಿ ಸೆಲೆಕ್ಟ್ ಆಗಿ ಫೈನಲ್ ಆಗಿ ನಾವು ಪ್ರಿ-RDC 3ಯಲ್ಲಿ ಬರುವಾಗ ನಮಗೆ ಕರ್ನಾಟಕ ಮತ್ತು ಗೋವಾ ಅಂತ ಒಂದು ಡೈರೆಕ್ಟ್ರೇಟ್ ಇದ್ದು ಗ್ರೂಪ್ ಫ್ರೇಮ್ ಆಗುತ್ತೆ. ಅಲ್ಲಿ ನಮಗೆ ಬೇರೆ ಬೇರೆ ಅಂದರೆ ಅದೊಂದು ತುಂಬ ದೊಡ್ಡ ಎಕ್ಸ್ಪೋಜರ್, ಬೇರೆ ಕಡೆಯಿಂದ ಮಕ್ಕಳು, ಬೇರೆ ಗ್ರೂಪಿಂದ ಮಕ್ಕಳೆಲ್ಲ ಬರ್ತಾರೆ. ಸೊ ಎಲ್ಲ ಫ್ರೇಮ್ ಆಗಿ ನಾವು ಫೈನಲ್ ಆಗಿ ರಿಪಬ್ಲಿಕ್ ಡೇ ಕ್ಯಾಂಪಿಗೆ ಹೋಗೋ ಮುಂಚೆ ಕರ್ನಾಟಕ ಮತ್ತು ಗೋವಾ ಫ್ರೇಮ್ ಆಗೋದು ಪ್ರಿ-RDC 3ಯಲ್ಲಿ. ಅದಾದಮೇಲೆ ಕಿಟ್ಟಿಂಗ್ ಕ್ಯಾಂಪ್ ಅಂತ ನಡೆಯುತ್ತದೆ. ಎಲ್ಲ ನಮಗೆ ಕೊಟ್ಟಿರೋ ಯೂನಿಫಾರ್ಮ್ಗಳಾಗಿರ್ಬೋದು ಎಲ್ಲ ನಮಗೆ ಕಿಟ್ಟಿಂಗ್ ಕ್ಯಾಂಪಲ್ಲಿ ಸಿಗುತ್ತೆ. ಸೊ ಇದೊಂದು ದೊಡ್ಡ ಪ್ರೊಸೀಜರ್. ಆಲ್ಮೋಸ್ಟ್ 7 to 8 ಕ್ಯಾಂಪ್ಗಳಲ್ಲಿ ಪಾಲ್ಗೊಂಡು ಅದರಲ್ಲಿ ಉತ್ತಮ ಪ್ರದರ್ಶನ ನೀಡಿದರೆ ನಮಗೆ ಕರ್ನಾಟಕ ಮತ್ತು ಗೋವಾನ ಪ್ರತಿನಿಧಿಸುವಂಥ ಒಂದು ಅವಕಾಶ ಸಿಗುತ್ತದೆ. ನಾನು ಆಗಲೇ ಹೇಳಿದಾಗೆ ಇದೊಂದು 7 to 8 ಕ್ಯಾಂಪ್ಸ್ ಪ್ರೊಸೀಜರ್.
ಸೊ ಪ್ರತಿಯೊಂದು ಕ್ಯಾಂಪ್ ಆಲ್ಮೋಸ್ಟ್ 10 ಡೇಸ್ ನಡೆಯುತ್ತದೆ. 10 ಡೇಸಲ್ಲಿ ನಮಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿರುತ್ತದೆ. ಮತ್ತು ಈ 10 ಡೇಸ್ ಕ್ಯಾಂಪ್ ಆದಮೇಲೆ ಪ್ರತಿಯೊಂದು ಕ್ಯಾಂಪ್ ಆದಮೇಲೆ ನಮಗೆ ಕೆಲವೊಮ್ಮೆ ಗ್ಯಾಪ್ ಇರ್ತದೆ, ಕೆಲವೊಮ್ಮೆ ಗ್ಯಾಪ್ ಇರಲ್ಲ. ಕೆಲವೊಮ್ಮೆ ಡಾಕ್ಯುಮೆಂಟೇಷನ್ ಪರ್ಪಸ್ಗೆ ತುಂಬ ಗ್ಯಾಪ್ ಇರುತ್ತೆ 10 to 15 ಡೇಸ್ ಎಲ್ಲ. ಸೊ ಆಲ್ಮೋಸ್ಟ್ ಇದೊಂದು ಪ್ರೊಸೀಜರ್ ನಮಗೆ 6 to 7 ಆಲ್ಮೋಸ್ಟ್ 8 ಮಂತ್ಸ್ ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಸೊ ಜಾನ್ವರಿ ಪರೇಡ್ ಆಗಿ ನಾವು 26ಗೆ ಪರೇಡ್ ಆಗಿ ಅದಾದಮೇಲೆ ಹಿಂದೆ ಬಂದು ಬ್ಯಾಂಗ್ಳೂರಲ್ಲಿ ನಮಗೆ ಡಿ ಕಿಟ್ಟಿಂಗ್ ಕ್ಯಾಂಪ್ ಅಂತ ನಡೀತದೆ. ಡಿ ಕಿಟ್ಟಿಂಗ್ ಕ್ಯಾಂಪಲ್ಲಿ ನಮಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಗವರ್ನರ್ ಆಗಿರ್ಬೋದು, ಅವರನ್ನೆಲ್ಲ ಮೀಟ್ ಮಾಡಲಿಕ್ಕೆ ಅವ್ರ ಜೊತೆ ಒಂದು ಇಂಟರಾಕ್ಟಿವ್ ಸೆಷನ್ ಥರ ಇರುತ್ತೆ. ಸೊ ಇಲ್ಲಿ ನಾವು ವಿಧಾನಸೌಧ ಮತ್ತು ಗವರ್ನರ್ ಇದು ಮನೆ ಆಗಿರ್ಬೋದು, ಬೇರೆ ಬೇರೆ ಕಡೆಗೆ ಹೋಗ್ಲಿಕ್ಕೆ ಇರ್ತದೆ ನಮಗೆ. ಸೊ ಇದೆಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್, ನಾರ್ಮಲ್ ಸ್ಟೂಡೆಂಟ್ಸ್ಗೆ ಸಿಗಲ್ಲ. ಅದಾದಮೇಲೆ ಡಿ ಕಿಟ್ಟಿಂಗ್ ಕ್ಯಾಂಪಲ್ಲಿ ನಮಗೆ DDG ರೆಕಮೆಂಡೇಷನ್ ಅಥವಾ DDG ಕಮೆಂಡೇಷನ್ ಥರ ಒಂದು ಪ್ರೋಗ್ರಾಮ್ ನಡೆಯುತ್ತದೆ. ಅಲ್ಲಿ ಮಕ್ಕಳು ಬೇರೆ ಬೇರೆ ಕಡೆಯಿಂದ ಮಕ್ಕಳು ಬರ್ತಾರೆ, ಅವರು ನಮಗೆ ಕಲ್ಚರಲ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ನಾವು ಕೂಡ ಪೇರೆಂಟ್ಸ್ಗಳಿಗೆ ಕಲ್ಚರಲ್ ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ತೇವೆ. ಸೊ ಇದೆಲ್ಲ ಕಿಟ್ಟಿಂಗ್ ಕ್ಯಾಂಪೆಲ್ಲ ಆಗಿ ನಾವೊಂದು ಫೆಬ್ರವರಿ 1st ವೀಕ್ ಅಷ್ಟೊತ್ತಿಗೆ ಕಾಲೇಜಿಗೆ ಹಿಂದೆ ಬಂದು ಮತ್ತು ಸ್ಟಡೀಸ್ ಅಂತ ಏನು ಇದೆ ನಮ್ಮದು ಕಂಟಿನ್ಯೂ ಮಾಡಬೇಕು. ಸೊ ಇದು ನಾವು ಈ ಪ್ರೊಸೀಜರಲ್ಲಿ ಕಾಲೇಜ್ ಆಲ್ಮೋಸ್ಟ್ 6 to 7 ಮಂತ್ಸ್ ಕಾಲೇಜ್ ಮಿಸ್ ಮಾಡ್ತೇವೆ. ಇದೆಲ್ಲ ಹಿಂದೆ ಬಂದು ರಿವೈಂಡ್ ಮಾಡಿ ಮತ್ತು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಒಮ್ಮೆ ನಾವಿಲ್ಲಿ ಕರ್ನಾಟಕ ಮತ್ತು ಗೋವಾ ಡೈರೆಕ್ಟ್ರೇಟಿಂದ ಏನು ಸೆಲೆಕ್ಟ್ ಆಗಿ ಅಲ್ಲಿ ಹೋಗ್ತೀವಿ, ಅಲ್ಲಿ ಆದಮೇಲೆ ನಮಗೆ ಇನ್ನೊಂದು ಲೆವೆಲ್ ಕಾಂಪಿಟೇಷನ್ ಇರುತ್ತೆ. ಬೇರೆ ಬೇರೆ ಡೈರೆಕ್ಟ್ರೇಟಿಂದ, ದಟ್ ಇಸ್ 17 ಡೈರೆಕ್ಟ್ರೇಟಿಂದ ಅವ್ರ ಜೊತೆ ನಮಗೆ ಕಾಂಪಿಟೇಷನ್ ಇರುತ್ತೆ. ಅಲ್ಲಿ ಒಮ್ಮೆ ಸೆಲೆಕ್ಟ್ ಮಾಡಿ ಆದಮೇಲೆ ನಮಗೆ ಅದು ಒಂದು ಡಿಫಿಕಲ್ಟ್ ಪ್ರೊಸೀಜರ್. ಅಲ್ಲಿ ಬೇರೆ ಬೇರೆ ಮಕ್ಕಳಿರ್ತಾರೆ ಬೇರೆ ಬೇರೆ ಡೈರೆಕ್ಟ್ರೇಟಿಂದ, ಅವ್ರದ್ದು ಟ್ರೈನಿಂಗ್ ಲೆವೆಲ್ಸ್ ಬೇರೆ ಇರುತ್ತೆ. ಸೊ ಅಲ್ಲಿ ಒಮ್ಮೆ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಡೇಯಿಂದ ನಮಗೆ ಅವರ ಜೊತೆ ಪ್ರಾಕ್ಟೀಸ್ ಇರುತ್ತೆ. ಬೆಳಗ್ಗೆ ಬೇಗ ಎದ್ದು ಬೇರೆ ಬೇರೆ ಡೈರೆಕ್ಟ್ರೇಟಿಂದ ಅವರು ಭಾಷೆ ಕಲಿಯೋ
ಕಲಿಯೋದು, ಅವ್ರದ್ದು ಕಲ್ಚರ್ ಬಗ್ಗೆ ತಿಳಿಯೋದು, ಅದೆಲ್ಲ ತುಂಬ ಹೊಸ ಎಕ್ಸ್ಪೀರಿಯನ್ಸ್, ಅಂದರೆ ತುಂಬ ಯುನೀಕ್ ಎಕ್ಸ್ಪೀರಿಯನ್ಸ್. ಸೊ ರಿಪಬ್ಲಿಕ್ ಡೇ ಕ್ಯಾಂಪ್ ಅಂತ ಎಲ್ಲರಿಗೂ ಗೊತ್ತು, ಬಟ್ ಆ ಕ್ಯಾಂಪ್ ಒಳಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿದೆ. ಆದರೆ ಮೇಯ್ನ್ ನಮಗೆ ನೆನಪು ಬರೋದಂದರೆ ಕರ್ತವ್ಯ ಪಥ್ ಮಾರ್ಚಿಂಗ್. ರಾಜ್ಪಥ್ ಏನಿತ್ತು ಈಗ ಕರ್ತವ್ಯ ಪಥ್ ಆಗಿದೆ. ಅದು ಮಾರ್ಚಿಂಗ್ ಅಂದರೆ ಎಲ್ಲ ಮಕ್ಕಳಿಗೆ, ಒಂದು ಕೆಡೆಟ್ ಹತ್ರ ಕೇಳಿದ್ರೆ ನಿಮಗೆ NCC RDC ಯಾಕೆ ಬೇಕಂತ ಕೇಳಿದರೆ ರಾಜ್ಪಥಲ್ಲಿ ಅಥವಾ ಕರ್ತವ್ಯ ಪಥಲ್ಲಿ ಮಾರ್ಚಿಂಗ್ ಮಾಡಬೇಕಂತ ಹೇಳ್ತಾರೆ. ಸೊ ಐ ಟೇಕ್ ದ ಪ್ರೈಡ್. ನಾನು 75th ರಿಪಬ್ಲಿಕ್ ಡೇ ಪರೇಡ್ ದಿವಸ ಕರ್ತವ್ಯ ಪಥಲ್ಲಿ ಮಾರ್ಚ್ ಮಾಡಿರೋದು ನನ್ನ ಹೆಮ್ಮೆ. ನನ್ನ ಊರಿಗೆ, ನನ್ನ ದೇಶಕ್ಕೆ ಹೆಮ್ಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಾದಮೇಲೆ ನಮಗೆ ಕರ್ತವ್ಯ ಪಥ್ ಸೆಲೆಕ್ಷನ್ ಆಗಿಲ್ಲ ಅಂದರೆ ಬೇರೆ ಏನೆಲ್ಲ ಆ್ಯಕ್ಟಿವಿಟೀಸ್ಗಳಾಗುತ್ತೆ ಕ್ಯಾಂಪಲ್ಲಿ. ಸೊ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಿರುತ್ತೆ. ಕರ್ತವ್ಯ ಪಥ್ ಸೆಲೆಕ್ಷನ್ ಆಗಿಲ್ಲ ಅಂದರೆ ನಮಗೆ PM ರ್ಯಾಲಿ ದಿವಸ ನಮ್ಮ ದೇಶದ ಪ್ರಧಾನಮಂತ್ರಿ ನಮ್ಮ DG NCC ಕ್ಯಾಂಪಸ್ಗೆ ಬರ್ತಾರೆ. ಅಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಥರ ಆಗುತ್ತೆ. ನಮ್ಮದು ಪೇರೆಂಟ್ಸ್ ಎಲ್ಲರಿಗೆ ಬಂದು ವಿಸಿಟ್ ಮಾಡ್ಬೋದು. ಸೊ ಇದೊಂದು ಇನ್ನೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ಮಕ್ಕಳಿಗೆ ರಾಜ್ಪಥ್ ಸಿಗಲಿಲ್ಲ, ಕರ್ತವ್ಯ ಪಥ್ ಸಿಗಲಿಲ್ಲ ಅಂತ ಹೇಳಿದರೆ ಬೇರೆ ಬೇರೆ ಯಾವುದಾದ್ರೂ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ಪಾಲ್ಗೊಳ್ಬೋದು ಅವರು. ನಾವು ಒಂದು ತಿಂಗಳಿರ್ತೇವೆ ಡೆಲ್ಲಿಯಲ್ಲಿ, ಏನೆಲ್ಲ ಮಾಡ್ತೇವೆ, ಬೇರೆ ಬೇರೆ ಮಿನಿಸ್ಟರ್ಗಳು, ಬೇರೆ ಬೇರೆ ಪೊಲಿಟಿಷಿಯನ್ಸ್ಗಳು ಬರ್ತಾರೆ, ಅವರ ಜೊತೆ ಇಂಟರಾಕ್ಟಿವ್ ಸೆಷನ್ಸ್ ಇರುತ್ತೆ. ಮತ್ತು ಇನ್ನೊಂದು ವಿಚಾರ ಹೇಳಬೇಕಾದ್ರೆ ನಮಗೆ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದರೆ ನಮಗೆ ನಮ್ಮ ಏರ್ ಚೀಫ್ ಮಾರ್ಷಲ್ ಆಗಿರ್ಬೋದು, ನಮ್ಮದು ಆರ್ಮಿ, ನೇವಿ, ಏರ್ ಸ್ಟಾಫ್ ಅಥವಾ ನಮ್ಮದು ದೇಶದ ಪ್ರಧಾನಮಂತ್ರಿ ಅಥವಾ ದೇಶದ ರಾಷ್ಟ್ರಪತಿ ಇವರು ಮನೆಗೆಲ್ಲ ವಿಸಿಟ್ ಇರುತ್ತೆ. ಅದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ನಾರ್ಮಲ್ ಸ್ಟೂಡೆಂಟ್ಸ್ಗೆ ಸಿಗಲ್ಲ ಆ ಥರ ಎಕ್ಸ್ಪೀರಿಯನ್ಸ್. NCC ಕೆಡೆಟಿಗೆ ನಮಗೆ ರಾಷ್ಟ್ರಪತಿ ಭವನ್ಗಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿ ಬೇರೆ ಬೇರೆ ಕಡೆ ಅವ್ರದ್ದು ಮನೆಗೆ, ಅವ್ರ ಏರ್ ಹೌಸ್ ಆಗಿರ್ಬೋದು, ನೇವಿ ಹೌಸ್ ಆಗಿರ್ಬೋದು, ಆರ್ಮಿ ಹೌಸ್ ಆಗಿರ್ಬೋದು, ಇದೆಲ್ಲ ಕಡೆ ನಮಗೆ ಹೋಗ್ಲಿಕ್ಕಿರುತ್ತೆ. ಅವ್ರ ಜೊತೆ ಒಂದು ಟೀ ಪಾರ್ಟಿ ಥರ ಇರುತ್ತೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಒನ್ NCC ಕೆಡೆಟ್ ಕ್ಯಾನ್ ಹ್ಯಾವ್ ಅಂತ ಹೇಳ್ಬೋದು. RDC ಸರ್ಟಿಫಿಕೇಟ್ ಎಲ್ಲಿ ನಮಗೆ ಯೂಸ್ ಬರ್ತದೆ ಅಥವಾ ಅದರದ್ದು ಮಹತ್ವ ಏನಂತ ಹೇಳಿದರೆ, ನಮಗೆ ದಾಗಲೇ ಹೇಳಿದಾಗೆ ನಮಗೆ C ಸರ್ಟಿಫಿಕೇಟ್ ಜೊತೆ ಎಷ್ಟು ಮಹತ್ವ ಇದೆ ಅದೇ ರೀತಿ ನ್ಯಾಷನಲ್ ಕ್ಯಾಂಪ್, ನ್ಯಾಷನಲ್ ಸರ್ಟಿಫಿಕೇಟ್ಸ್ಗೂ ಅಷ್ಟೇ ಮಹತ್ವ ಇದೆ. ನಮಗೆ ಯಾವುದಾದ್ರೂ ಎಕ್ಸಾಮ್ಸ್ಗೆ ಅಪ್ಲೈ ಮಾಡಬೇಕಾದ್ರೆ, ಎಸ್ಪೆಷಲಿ ಗೌರ್ಮೆಂಟ್ ಎಕ್ಸಾಮ್ಸ್, ನಮ್ಮದು ಅಚೀವ್ಮೆಂಟ್ ಕಾಲಮ್ಸಲ್ಲಿ ನಾವು ರಿಪಬ್ಲಿಕ್ ಡೇ ಪರೇಡ್ ಅಂತ ಹಾಕ್ಬೋದು ಅಥವಾ ಬೇರೆ ಯಾವುದಾದ್ರೂ ಕ್ಯಾಂಪ್. ಈಗ ಈ ಕ್ಯಾಂಪಿಂದ ಇನ್ನೊಂದು ಕ್ಯಾಂಪ್ ಇದೆ YEP ಅಂತ ಹೇಳಿ, ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್. ಇಲ್ಲಿ ನಾವು ಇಂಡಿಯಾದಿಂದ ಮಕ್ಕಳು ಬೇರೆ ಕಂಟ್ರಿಗೆ ಹೋಗಿ ಅಲ್ಲಿ ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಮಾಡ್ತಾರೆ. ಇದೆಲ್ಲ ಸರ್ಟಿಫಿಕೇಟ್ಸ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಂತ ಬಂದರೆ ತುಂಬ ವ್ಯಾಲ್ಯೂ ಇದೆ. ಅದು ಬಿಟ್ಟು ಬೇರೆ ಫೀಲ್ಡ್ಗೂ ಕೂಡ ಅಷ್ಟೇ ನಮಗೆ ವ್ಯಾಲ್ಯೂ ಕೊಡ್ತದೆ ಇದು. C ಸರ್ಟಿಫಿಕೇಟ್ NCCಯಲ್ಲಿ ಎನ್ರೋಲ್ ಆಗಿರೋ ಮಕ್ಕಳು ಆಲ್ಮೋಸ್ಟ್ ಎಲ್ಲರೂ ಕಂಪ್ಲೀಟ್ ಮಾಡ್ತಾರೆ. B ಸರ್ಟಿಫಿಕೇಟಿಂದ ಡ್ರಾಪ್ ಔಟ್ ಮಾಡಿದವ್ರು ಮಾಡಲ್ಲ ಅಷ್ಟೇ. ಅದು ಬಿಟ್ಟರೆ C ಸರ್ಟಿಫಿಕೇಟ್ ಎಲ್ರಿಗೂ ಸಿಗುತ್ತೆ. ಬಟ್ ರಿಪಬ್ಲಿಕ್ ಡೇ ಕ್ಯಾಂಪ್ ಅಥವಾ ಯಾವುದಾದ್ರೂ ನ್ಯಾಷನಲ್ ಕ್ಯಾಂಪ್ ರೆಪ್ರೆಸೆಂಟ್ ಮಾಡಿದರೆ ಇದೊಂದು ನಿಮಗೆ ಆ್ಯಡ್ ಆನ್ ಥರ. C ಸರ್ಟಿಫಿಕೇಟ್ ಫಾರ್ ಎಕ್ಸಾಂಪಲ್ 2 ಮಕ್ಕಳಿದ್ರೆ C ಸರ್ಟಿಫಿಕೇಟ್ ಮತ್ತು ಇನ್ನೊಂದು ಎಕ್ಸ್ಟ್ರಾ ಏನಾದರೂ ಅಚೀವ್ಮೆಂಟ್ಸ್ ಇದ್ದರೆ ಇದು ಮ್ಯಾಟರ್ ಆಗುತ್ತೆ ನಮಗೆ. ಅದಾದಮೇಲೆ C ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಬೇರೆ ಯಾವುದೇ ರೀತಿಯ ನ್ಯಾಷನಲ್ ಲೆವೆಲ್ ಸರ್ಟಿಫಿಕೇಟ್ಸ್ ಇದ್ದರೆ ನಮಗೆ ಗೌರ್ಮೆಂಟ್ ಎಕ್ಸಾಮ್ಸ್ ಅಥವಾ ಬೇರೆ ಯಾವುದೇ ರೀತಿಯ ಎಕ್ಸಾಮ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ.
ಸಿ ಸರ್ಟಿಫಿಕೇಟ್ ನಮಗೆ ಎಷ್ಟೊಂದು ವ್ಯಾಲ್ಯೂ ಇದೆ, ಅದೇ ರೀತಿ ನಮಗೆ ಯಾವುದೇ ರೀತಿಯ ನ್ಯಾಷನಲ್ ಸರ್ಟಿಫಿಕೇಟ್ಸ್ ಕೂಡ ಅದಕ್ಕೆ ಇನ್ನೊಂದು ಆ್ಯಡ್ ಆನ್ ಪಾಯಿಂಟ್ಸ್ ಥರ ತುಂಬಾ ವ್ಯಾಲ್ಯೂ ಕೊಡುತ್ತೆ. ಫಾರ್ ಎಕ್ಸಾಂಪಲ್ RDC ಸರ್ಟಿಫಿಕೇಟ್ಸ್ ಆಗಿರ್ಬೋದು, NSC, TSC, VSC, ಇದು ಯಾವುದೇ ಸರ್ಟಿಫಿಕೇಟ್ಸ್ಗಳು ನಮಗೆ ಗೌರ್ಮೆಂಟ್ ಜಾಬ್ಸ್ ಬಿಟ್ಟು ಬೇರೆ ಜಾಬ್ಸ್ಗೆ ಟ್ರೈ ಮಾಡೋದಾದರೂ ಕೂಡ ಕ್ಯಾಂಪ್, ನ್ಯಾಷನಲ್ ಲೆವೆಲ್ ಕ್ಯಾಂಪ್ಸ್ ಆಗಿರ್ಬೋದು, ಸಿ ಸರ್ಟಿಫಿಕೇಟ್, ಕ್ಯಾಂಪ್ ಸರ್ಟಿಫಿಕೇಟ್ಗೆ ತುಂಬ ಅಂದರೆ ತುಂಬಾ ವ್ಯಾಲ್ಯೂಸ್ ಇದೆ. ನಮಗೆ ವಿ ವಿಲ್ ಹ್ಯಾವ್ ದ ಫಸ್ಟ್ ಪ್ರಯಾರಿಟಿ ಅಂತ ಹೇಳ್ಬೋದು. ಯಾಕೆಂದರೆ ಈ NCCಯಲ್ಲಿ ನಮಗೆ ಕಲಿಸಿರೋ ಡಿಸಿಪ್ಲಿನ್, ಟೀಮ್ ವರ್ಕ್, ಲೀಡರ್ಶಿಪ್ ಕ್ವಾಲಿಟಿ ಇದನ್ನೆಲ್ಲ ಒಂದು ಕಂಪನಿ ಅಥವಾ ನಮ್ಮದು ಯಾವುದೇ ಗೌರ್ಮೆಂಟ್ ಎಕ್ಸಾಮ್ ಲೈಕ್ ದೆ ಎಕ್ಸ್ಪೆಕ್ಟ್ ಫ್ರಮ್ ಅಸ್. NCCಯಲ್ಲಿ ಬೇರೆ ಬೇರೆ ನ್ಯಾಷನಲ್ ಕ್ಯಾಂಪ್ಸ್ಗಳಿವೆ, ಬಟ್ ನ್ಯಾಷನಲ್ ಕ್ಯಾಂಪ್ ಸೆಲೆಕ್ಟ್ ಆಗಿಲ್ಲ ಅಂದರೂ NCCಯಲ್ಲಿ ನಮಗೆ ಸಿಗ್ತಿರೋ ಎಕ್ಸ್ಪೋಜರ್ ಆಗಿರ್ಬೋದು, ಲೀಡರ್ಶಿಪ್ ಕ್ವಾಲಿಟೀಸ್ ಆಗಿರ್ಬೋದು, ಒಂದು ಡಿಸಿಪ್ಲಿನ್, ನಾವೊಂದು ಯುನಿಟಿ ಅಂತ ಬೇರೆ ಎಷ್ಟೊಂದು ಯೂತ್ ಆರ್ಗನೈಸೇಷನ್ಸ್ಗಳಿದೆ. ಬಟ್ ಈ ಆರ್ಗನೈಸೇಷನಲ್ಲಿ ಅದು ನಮಗೆ ಇನ್ನೊಂದು ಲೆವೆಲಿಗೆ ಸಿಗ್ತದೆ. ಯಾಕೆಂತ ಹೇಳಿದರೆ ಮನೆಯಿಂದ ದೂರ ಇದ್ದು ನಾವು ಏನು ಎಕ್ಸ್ಪೋಜರ್ ತಗೊಳ್ತಾ ಇದ್ದೇವೆ ಹೊರಗಡೆಯಿಂದ, ಒಂದು ಪ್ರಾಪರ್ ಆರ್ಮಿ ಟ್ರೈನಿಂಗ್ ಲೈಫ್, ಇದು ನಮ್ಮ ಲೈಫ್ ಇದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾನು NCCಯಿಂದ ತುಂಬ ಅಂದರೆ ತುಂಬಾ ಪಡ್ಕೊಂಡಿದ್ದೇನೆ. ಲೀಡರ್ಶಿಪ್ ಕ್ವಾಲಿಟೀಸ್ ಆಗಿರ್ಬೋದು, ಎಲ್ಲ ರೀತಿಯ ಎಕ್ಸ್ಪೋಜರ್ಗಳು ನನಗೆ ಸಿಕ್ಕಿದೆ. ಅದೇ ರೀತಿ ನಾನು ಈಗ ನಮ್ಮ ಮಕ್ಕಳಿಗೆ ಎಂಕರೇಜ್ ಮಾಡೋಕ್ಕೆ ಇಷ್ಟಪಡ್ತೇನೆ. ನೆಕ್ಸ್ಟ್ ಫ್ಯೂಚರಲ್ಲಿ ನೀವು ಆರ್ಮ್ಡ್ ಫೋರ್ಸಸ್ಗಳಿಗೆ ಸೇರಬೇಕಾದ್ರೆ ಅಥವಾ ಯಾವುದಾದ್ರೂ ಫೀಲ್ಡಲ್ಲಿ ಒಳ್ಳೆ ಹೆಸರು ಮಾಡಬೇಕಾದ್ರೆ NCC ವಿಲ್ ಹೆಲ್ಪ್ ಯು ಅ ಲಾಟ್. ಸೊ ನನ್ನ ಪರ್ಸ್ನಲ್ ರೆಕಮೆಂಡೇಷನ್ ನಿಮಗೆ NCCಗೆ ಸೇರಿ, NCCಯಿಂದ ತುಂಬ ಅಂದರೆ ತುಂಬಾ ವಿಷಯ ತಿಳಿಯಲಿಕ್ಕಿದೆ, ಪಡ್ಕೊಳ್ಳಿಕ್ಕಿದೆ, ಅದನ್ನೆಲ್ಲ ಯುಟಿಲೈಸ್ ಮಾಡಿ ಅಂತ ಹೇಳ್ತೇನೆ.